ನಮ್ಮ ವೇಣೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಎಂದಾಗ 1400 ವರ್ಷಗಳ ಇತಿಹಾಸವಿದ್ದು 4 ರಾಜ್ಯ ಗುತ್ತು ಹಾಗೂ 12 ಮಾಗಣೆಗೆ ಒಳಪಟ್ಟಂತಹ ಈ ದೇವಸ್ಥಾನಕ್ಕೆ 56 ಗ್ರಾಮಗಳು ಸೇರಿಕೊಂಡಿವೆ. ವೇಣೂರು ಶ್ರೀ ಮಾಲಿಂಗೇಶ್ವರ ದೇವರಿಗೆ ಹಾಗೂ ಪರಿಹಾರ ದೇವರುಗಳಿಗೆ ಹಾಗೂ ದೈವಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಯಲ್ಲಿ ಆಗಿರುವ ಹಣಕಾಸಿನ ಕೊರತೆ ಬಗ್ಗೆ ಊರ ಹಾಗೂ ಹೊರ ಊರ ಭಕ್ತಾಭಿಮಾನಿಗಳ ಗಮನಕ್ಕೆ ತಿಳಿಸಬೇಕಾದಂಥ ಸನ್ನಿವೇಶ ಬಂದದ್ದರಿಂದ ಈ ವಾಸ್ತವಿಕ ವಿಚಾರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸುತ್ತೇನೆ. ಬಂಧುಗಳೇ, ತರಾತುರಿಯಲ್ಲಿ ಬ್ರಹ್ಮಕಲಶ ಮಾಡಬೇಕು ಎಂಬ ನಿರೀಕ್ಷೆ ನಮ್ಮಲ್ಲಿ ಇರಲಿಲ್ಲ. ಆದರೆ ದೇವರಲ್ಲಿ ಬೇಡಿಕೊಂಡದ್ದು 2 ವರ್ಷವಾಗಿರುವುದರಿಂದ ನಾವು ಸೇರಿಕೊಂಡಾಗ ಆ ಅವಧಿಯು ಮುಗಿದು ಹೋಗಿದ್ದರಿಂದ ಭಕ್ತಾಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾವು 2023ರಲ್ಲಿ ಬ್ರಹ್ಮಕಲಶವನ್ನು ನೆರವೇರಿಸಲ್ಪಟ್ಟೆವು. ಅದರ ಹಿಂದಿನ ಕೆಲವು ವಿಚಾರಧಾರೆಗಳನ್ನು ತಮ್ಮ ಮುಂದಿಡ್ತೇನೆ. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 2014ರ ಡಿಸೆಂಬರ್ ತಿಂಗಳಿನಲ್ಲಿ ಸಮಿತಿ ರಚನೆ ಆಗಿತ್ತು ಮತ್ತು ಅದು ಕಾರ್ಯಪ್ರವೃತ್ತವಾಗಿತ್ತು. ಆ ಸಮಿತಿ ಶಿಲಾಭಾಗಗಳ ಕೆಲಸ ಹಾಗೂ ಮರಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಆರಂಭಿಸಿತ್ತು. ಆದರೆ ಕಾರಣಾಂತರಗಳಿಂದ ಕಾಮಗಾರಿ ಸ್ತಂಭನವಾಯಿತು. ಅನಂತರ ಮುಂದಕ್ಕೆ ಈಗಿನ ಜೀರ್ಣೋದ್ಧಾರ ಸಮಿತಿ 2017ರಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಮೊದಲಾಗಿ ಶ್ರೀ ಭದ್ರಕಾಳಿ ದೇವಿ ಶಿಲಾಮಯ ಗುಡಿ ಹಾಗೂ ರಕ್ತೇಶ್ವರಿ ದೈವದ ಗುಡಿ ಹಾಗೂ ಹೊಸತಾಗಿ ಗೋಚರಿಸಿದ ಅಂಗಣ ಪಂಜುರ್ಲಿ ದೈವಕ್ಕೆ ನೂತನ ಗುಡಿ ನಿರ್ಮಿಸಿ ಪ್ರತಿಷ್ಠಾಪನಾ ಬ್ರಹ್ಮಕಲಶ ಮಾರ್ಚ್ 2019ರಲ್ಲಿ ನಡೆಸಲಾಯಿತು. ಏಪ್ರಿಲ್ 2019ರಲ್ಲಿ ಶ್ರೀ ಮಾಲಿಂಗೇಶ್ವರ ದೇವರ ಹಾಗೂ ಪರಿವಾರ ದೇವತೆಗಳನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಿ ದೇವಾಲಯವನ್ನು ತೆರವುಗೊಳಿಸಲಾಯಿತು. ಆ ಸಮಯದಲ್ಲಿ ಪುನರ್ ಪ್ರತಿಷ್ಠೆಗೆ ದೇವರಲ್ಲಿ 2 ವರ್ಷಗಳ ಅವಧಿಯನ್ನು ಕೇಳಿಕೊಳ್ಳಲಾಯಿತು. ಜೂನ್ 2019ರಲ್ಲಿ ಮಾನ್ಯ ಶೃಂಗೇರಿಯ ಜಗದ್ಗುರುಗಳ ಹಾಗೂ ಮಾನ್ಯ ಕಾವಂದರ ದಿವ್ಯ ಹಸ್ತದಿಂದ ಶಿಲಾನ್ಯಾಸ ಕಾರ್ಯವು ಜರುಗಿತು. ಹಿಂದಿನ ಸಮಿತಿಯಿಂದ ನೇಮಿಸಲ್ಪಟ್ಟ ಶಿಲ್ಪಿಯ ಕೆಲಸದ ಗುಣಮಟ್ಟ ಹಾಗೂ ನಿರ್ವಹಣೆ ತೃಪ್ತಿಕರವಾಗಿಲ್ಲ ಎಂದು ಭದ್ರಕಾಳಿ ದೇವಿಯ ಗುಡಿಯ ನಿರ್ಮಾಣದಲ್ಲಿ ಅನುಭವವಾದ್ದರಿಂದ ಶಿಲ್ಪಿಯ ಬದಲಾವಣೆ ಅನಿವಾರ್ಯವಾಯಿತು. ಸೂಕ್ತ ಶಿಲ್ಪಿಯ ಆಯ್ಕೆಗಾಗಿ ಟೆಂಡರ್ ಪ್ರಕ್ರಿಯೆ ನಡೆಸಿ ಭಾಗವಹಿಸಿದ ಅರ್ಹ ಗುತ್ತಿಗೆದಾರರಾದ ಹರೀಶಾಚಾರ್ಯ ಕಾಳಿಕಾಂಬ ಶಿಲ್ಪಕಲಾ ಕಲ್ಲಮಣಕೂರವರಿಗೆ ಮರದ ಕಾಮಗಾರಿ, ಶ್ರೀ ಶ್ರೀಧರ ಉಜಿರೆ ಪಿಲಾತಬೆಟ್ಟು ಮನೆ ನಿಡಿಗಲ್ ಅವರಿಗೆ ತಾಮ್ರ ಹೊದಿಸುವ ಕಾಮಗಾರಿ, ಶ್ರೀ ಧನುಶೇಖರ್ ಮಿಯಾರು ಹಾಗೂ ಅಶೋಕ್ ಕಾರ್ಕಳರವರಿಗೆ ಶೀಲಾ ಕಾಮಗಾರಿಯನ್ನು ವಹಿಸಿಕೊಡಲಾಯಿತು. ನವೆಂಬರ್ 2019ರಲ್ಲಿ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಪೂಂಜಾರವರ ಹಾಗೂ ಇತರರ ಗಣ್ಯ ಸಮ್ಮುಖದಲ್ಲಿ ಪಾದುಕಾನ್ಯಾಸ ನಡೆಸಲಾಯಿತು. ಹೀಗೆ ಕೆಲಸ ಕಾರ್ಯಗಳು ನಡೆಯುತ್ತಿದ್ದು ಮತ್ತು ಬೇರೆ ಬೇರೆ ಮೂಲಗಳಿಂದ ಹಣಕಾಸು ಸಂಗ್ರಹವು ನಡೆಯಿತು. ಈ ಮಧ್ಯೆ ನವೆಂಬರ್ 2020ರಲ್ಲಿ ವ್ಯವಸ್ಥಾಪನಾ ಸಮಿತಿ ರಚನೆಗೊಂಡು ಕೊರೋನಾದಿಂದಾಗಿ ಅದರ ಅನುಮೋದನೆ ವಿಳಂಬವಾಗಿ ನವೆಂಬರ್ 2021ರಲ್ಲಿ ಅಧಿಕೃತಗೊಂಡು ನನ್ನನ್ನು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದರು. ಅದಾಗಲೇ ದೇವರನ್ನು ಬಾಲಾಲಯದಲ್ಲಿ ಇಟ್ಟು 2.5 ವರ್ಷಗಳು ಕಳೆದು ಹೋಗಿರುವುದರಿಂದ ನಮ್ಮ ಸಮಿತಿಯ ಆದ್ಯತೆ 1 ವರ್ಷದ ಒಳಗೆ ದೇವರನ್ನು ಬಾಲಾಲಯದಿಂದ ದೇವಾಲಯಕ್ಕೆ ಪ್ರತಿಷ್ಠಾಪಿಸುವುದಾಗಿತ್ತು. ಈ ನಿಟ್ಟಿನಲ್ಲಿ ನಮ್ಮ ತಂಡ ಕಾಮಗಾರಿಗಳನ್ನು ವೇಗದಿಂದ ನಿರ್ವಹಿಸುತ್ತಾ ಮುಂದುವರಿಯಿತು. ನನ್ನ ಜೊತೆಯಲ್ಲಿರುವಂತಹ ಪ್ರಶಾಂತ್ ಹೆಗಡೆ ಆಗಲಿ, ಹಾಗೆಯೇ ಮಹಿಳಾ ಪ್ರತಿನಿಧಿಗಳಾಗಲಿ, ಅದೇ ರೀತಿ ಸತೀಶ್ ಕೆರಿಯರ್ ಸಿಮೆಂಟ್ನ ಕೆಲಸದ ನಮಗೆ ರೂವಾರಿಯಾಗಿದ್ದು, ಅದೇ ರೀತಿ ಹಣ್ಣು ಮೇಸ್ತಿಯವರು ಅಂತ ಹೇಳಿದರೆ ವೇಣೂರಿನಲ್ಲಿ ಮೇಸ್ತಿಗಳಿಗೆ ಒಂದು ಗುರು ಅಂತ ಹೇಳ್ಬೋದು. ಆ ರೀತಿಯಾಗಿ ಆ ದೇವಸ್ಥಾನದ ಕಾರ್ಯವನ್ನು ಮಾಡಿದವರು. ಅದೇ ರೀತಿಯಾಗಿ ಕಾರ್ತಿಕ್ ನಮ್ಮ ಜೊತೆ ರಾತ್ರಿ ಹಗಲು ದುಡಿದವರು. ಅದೇ ರೀತಿ ಭಾಸ್ಕರ್ ಪೈಗಳು ಇಂದು ನಮ್ಮ ಜೊತೆ ಬರಲಿಲ್ಲ. ಕಾರಣಾಂತರಗಳಿಂದ ಅವರ ಸಮಸ್ಯೆ ಏನೋ ಒಂದು ಚಿಕ್ಕ ಸಮಸ್ಯೆ ಇರೋದ್ರಿಂದ ಅವರು ಬರಲಿಲ್ಲ. ಇದು ನಮ್ಮ ತಂಡವಾಗಿತ್ತು. ಈ ತಂಡ ರಾತ್ರಿ ಹಗಲು ಸಾಧಾರಣ 1.5 ವರ್ಷ ದೇವರು ಬಾಲಾಲಯದಿಂದ ಗರ್ಭಗುಡಿಗೆ ಹೋಗಬೇಕು ಎಂಬ ಹಠವಾದಂಥ ದಿಟ್ಟತನವನ್ನು ವಹಿಸಿದ್ರು.
ಇವರೆಲ್ಲರೂ ರಾತ್ರಿ 10-10:30 ಗಂಟೆಯ ತನಕ ದೇವಸ್ಥಾನದಲ್ಲಿ ಕಾಮಗಾರಿಯಲ್ಲಿ ತೊಡಗಿದವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದಿಂದ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಹರೀಶ್ ಪೂಂಜಾರವರ ಮೂಲಕ 1,05,00,000 ರೂಪಾಯಿಗಳು ಬಿಡುಗಡೆಯಾಗಿ ದೇವಾಲಯದ ಜೀರ್ಣೋದ್ಧಾರ ಕೆಲಸಗಳಿಗೆ ಬಳಕೆಯಾಗಿರುತ್ತದೆ. ಈ ಮಹತ್ ಕಾರ್ಯಕ್ಕೆ ಅವರಿಗೆ ಭಕ್ತಾದಿಗಳ ಪರವಾಗಿ ವಂದನೆಗಳನ್ನು ನಮ್ಮ ತಂಡದ ವತಿಯಿಂದ ಸಮರ್ಪಿಸುತ್ತೇವೆ. ಸುಮಾರು 50% ಕಾಮಗಾರಿ ಮುಗಿಯುತ್ತಾ ಬರುತ್ತಿದ್ದಂತೆ ಆವರೆಗೆ ನಡೆಸಿದ ಕಾಮಗಾರಿಗಳ ಬಗ್ಗೆ ದೇವರಿಗೆ ಒಪ್ಪಿಗೆ ಬಗ್ಗೆ ಖಚಿತಪಡಿಸಿಕೊಳ್ಳಲು ನವೆಂಬರ್ 2022ರಲ್ಲಿ ನಡೆಸಿದ ತಾಂಬೂಲ ಪ್ರಶ್ನೆಯಲ್ಲಿ ದೈವಜ್ಞರು ಆದೇಶಿಸಿದಂತೆ ಹಾಗೂ ಕ್ಷೇತ್ರದ ತಂತಿಗಳ ಅನುಜ್ಞೆಯಂತೆ ದಿನಾಂಕ 19/2/23ರಿಂದ 27/2/23ರವರೆಗೆ 9 ದಿನಗಳ ಕಾಲ ಪುನರ್ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವವನ್ನು ನಡೆಸುವುದಾಗಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ನಮ್ಮ ಮಾರ್ಗದರ್ಶಕರಾದ ತಿಮ್ಮಣ್ಣ ಅರಸ ಶ್ರೀ ಡಾಕ್ಟರ್ ಪದ್ಮಪ್ರಸಾದ ಅಜಿಲರು ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ತೀರ್ಮಾನವಾಯಿತು. ಅದರ ಜೊತೆಗೆ ಎಲ್ಲ ಕಾರ್ಯಾಧ್ಯಕ್ಷರು, ಒಬ್ಬರು ಕಾರ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಸುಂದರ ಹೆಗ್ಡೆಯವರು, ಎಲ್ಲ ಕಾರ್ಯಾಧ್ಯಕ್ಷರುಗಳು ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯದಲ್ಲಿ ನಾವು ಮುಂದೆ ಹೋದೆವು. ಜೀರ್ಣೋದ್ಧಾರ ಸಮಿತಿಗೆ ಪೂರಕವಾಗಿ ಆರ್ಥಿಕ ಒತ್ತಡವನ್ನು ನಿಭಾಯಿಸಲು ಪ್ರತ್ಯೇಕ ಆರ್ಥಿಕ ಸಮಿತಿಯನ್ನು ರಚಿಸಲಾಯಿತು ಮತ್ತು ಬ್ರಹ್ಮಕಲಶೋತ್ಸವದ ದಿನಾಂಕಕ್ಕೆ ಸರಿದೂಗಿಸಿಕೊಂಡು ಅತಿ ವೇಗದಿಂದ ಕಾಮಗಾರಿಗಳನ್ನು ನಡೆಸಿಕೊಂಡು ಬಂದೆವು. ಕೊನೆಯ ಹಂತಗಳ ಫಿನಿಶಿಂಗ್ ಕಾಮಗಾರಿಗಳು ಅಂದರೆ ತಾಮ್ರದ ಹೊದಿಕೆ, ಒಳ ಗ್ರನೈಟ್ ಮತ್ತು ಹೊರಾಂಗಣದ ಹಾಸುಕಲ್ಲು ಹೊದಿಕೆ, ವಿದ್ಯುದೀಕರಣ, ನೀರಾವರಿ ಇತ್ಯಾದಿಗಳು ಹೆಚ್ಚು ಮೊತ್ತವಾಗಿದ್ದರಿಂದ ಆಗ ಇದ್ದ ಆರ್ಥಿಕ ಒಳ ಅರಿವು ಸಾಕಾಗಲಿಲ್ಲ. ಬ್ರಹ್ಮಕಲಶೋತ್ಸವದ ದಿನಾಂಕಕ್ಕೆ ಸರಿಹೊಂದುವಂತೆ ಕಾಮಗಾರಿಗಳನ್ನು ಮುಗಿಸುವ ಅನಿವಾರ್ಯತೆ ಇದ್ದುದರಿಂದ ವ್ಯವಸ್ಥಾಪನಾ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯಲ್ಲಿ ಚರ್ಚಿಸಿ ನಿರ್ಧರಿಸಿದಂತೆ ತುರ್ತಾಗಿ ಸಾಲಗಳನ್ನು ಪಡೆದು ಹಣ ಕ್ರೋಢೀಕರಿಸಲು ತೀರ್ಮಾನಿಸಲಾಯಿತು. ಅದರಂತೆ ನಾನು 35 ಲಕ್ಷ ರೂಪಾಯಿ ಹಾಗೂ ಶ್ರೀ ಪ್ರಶಾಂತ್ ಹೆಗ್ಡೆ ಕುಂಟಲ್ಮಾರ್ ರವರು 19 ಲಕ್ಷವನ್ನು ವೇಣೂರು CA ಬ್ಯಾಂಕಿನಿಂದ ವೈಯಕ್ತಿಕ ಸಾಲ ಪಡೆದು ಜೀರ್ಣೋದ್ಧಾರ ಸಮಿತಿಯ ಖಾತೆಗೆ ಜಮಾಯಿಸಿ ಕಾಮಗಾರಿ ಮುಂದುವರಿಸಿದೆವು. ಜೊತೆಗೆ ದಿವಂಗತ ನರಸಿಂಹಭಟ್ರವರ ಪತ್ನಿ ಶ್ರೀಮತಿ ಗೌರಮ್ಮ ಹಾಗೂ ಅವರ ಕುಟುಂಬದವರಿಂದ ಬೇರೆ ಬೇರೆ ಕಾಮಗಾರಿಗಳಿಗೆ 21 ಲಕ್ಷದಷ್ಟು ಪಾವತಿಗಳನ್ನು ವ್ಯವಸ್ಥೆ ಮಾಡಲಾಯಿತು ಹಾಗೂ ಕಾಮಗಾರಿಗಳನ್ನು ಕ್ಲುಪ್ತ ಸಮಯದಲ್ಲಿ ಮುಕ್ತಾಯಗೊಳಿಸಲಾಯಿತು. ಪೂರ್ವ ನಿಗದಿತವಾದಂತೆ 9 ದಿನಗಳ ಕಾಲ ಬ್ರಹ್ಮಕಲಶೋತ್ಸವ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಪೂಂಜಾರವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿರುತ್ತದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ. ಕಾಮಗಾರಿ ಮುಕ್ತಾಯಕ್ಕೆ ಪೂರಕವಾಗಿ ಮಾಡಿಕೊಂಡ ಸಾಲಗಳ ಪೈಕಿ ಶ್ರೀ ಪ್ರಶಾಂತ್ ಹೆಗ್ಡೆಯವರ 19 ಲಕ್ಷಗಳನ್ನು ಸಮಿತಿಯಿಂದ ಹಿಂಪಾವತಿಸಲಾಯಿತು. ಒಟ್ಟಾರೆಯಾಗಿ 2014ರಿಂದ ಹಿಡಿದು ಈವರೆಗೆ ಆದ ಕಾಮಗಾರಿಗಳಿಗೆ ರೂಪಾಯಿ 6.65 ಕೋಟಿಗಳಷ್ಟು ದೇಣಿಗೆ ಸಂಗ್ರಹವಾಗಿ 7.56 ಕೋಟಿ ಖರ್ಚಾಗಿದ್ದು ಸುಮಾರು 91 ಲಕ್ಷದ ಕೊರತೆ ಆಗಿರುತ್ತದೆ. ಇದರಲ್ಲಿ ಉಳಿಕೆ ಸಾಲ, ಶಿಲ್ಪಿಗಳಿಗೆ ತಾಮ್ರದ ಕೆಲಸ ಹಾಗೂ ಮರದ ಕೆಲಸ, ನೀರಾವರಿ, ಡೆಕ್ ಸ್ಲ್ಯಾಬ್ ಇತ್ಯಾದಿ ಬಾಕಿ ಪಾವತಿ ಸೇರಿಕೊಂಡಿದೆ. ಈ ಮಧ್ಯೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧಿಕಾರಾವಧಿ 4/11/2023ರಲ್ಲಿ ಮುಕ್ತಾಯವಾಗುವ ಕಾರಣ ಆಡಳಿತಾಧಿಕಾರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಾಗಿದ್ದರಿಂದ ಈ ಆರ್ಥಿಕ ಕೊರತೆಯನ್ನು ನೀಗಿಸುವ ಬಗ್ಗೆ ಜೀರ್ಣೋದ್ಧಾರ ಸಮಿತಿ ಹಾಗೂ ಭಕ್ತಾದಿಗಳ ಸಭೆಯನ್ನು 25/11/23ರಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ತಿಮ್ಮಣ್ಣ ಅರಸ, ಡಾಕ್ಟರ್ ಪದ್ಮಪ್ರಸಾದ ಅಜಿಲರ ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ದೇವಾಲಯದಲ್ಲಿ ನಡೆಸಿ ಈ ಕೊರತೆಯನ್ನು ಮನೆ ಮನೆ ಭೇಟಿ ಮೂಲಕ ಭಕ್ತಾದಿಗಳಿಂದ ಸಂಗ್ರಹಿಸುವುದೆಂದು ತೀರ್ಮಾನಿಸಲಾಯಿತು. ದಿನಾಂಕ 27/11/23ರಂದು ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧಿಕಾರವನ್ನು ಮಾತ್ರ ಆಡಳಿತಾಧಿಕಾರಿಗಳು ಪಡೆದುಕೊಂಡಿರುತ್ತಾರೆ. ನವೆಂಬರ್, ಡಿಸೆಂಬರ್ 2023 ಹಾಗೂ ಜನವರಿ 2024 ತಿಂಗಳಲ್ಲಿ 8 ಗ್ರಾಮದ 500ರಷ್ಟು ಮನೆ ಭೇಟಿ ಮಾಡಿ ರೂಪಾಯಿ 9 ಲಕ್ಷದಷ್ಟು ಖಾತೆಯಲ್ಲಿ ಜಮೆ ಮಾಡಲಾಗಿದೆ. ಇನ್ನೂ ಅನೇಕ ಮಂದಿ ಆಶ್ವಾಸನೆ ನೀಡಿದ್ದು ಮೊತ್ತ ಜಮೆ ಆಗುವ ನಿರೀಕ್ಷೆ ಇದೆ. ಈ ವೈಯಕ್ತಿಕ ಸಾಲಗಳ ಮರುಪಾವತಿಗೆ ಹಾಗೂ ಕಾಮಗಾರಿ ಮಾಡಿದವರಿಗೆ ಪಾವತಿ ಮಾಡುವಲ್ಲಿ ಈಗಾಗಲೇ ಬಹಳ ವಿಳಂಬ ಆಗಿರುತ್ತದೆ. ಇದರಿಂದ ಕಾಮಗಾರಿ ಮಾಡಿದ ಸಂಸ್ಥೆಗಳ ಮಾಲೀಕರಿಗೆ ಸಮಿತಿಯಿಂದ ತೊಂದರೆಯಾಗುತ್ತಿದೆ ಮತ್ತು ಇವರುಗಳನ್ನು ಉತ್ತರಿಸುವುದು ನಮಗೆ ತುಂಬ ಕಷ್ಟವಾಗಿರುತ್ತದೆ. ಈ ವಿಷಯವನ್ನು ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಪೂಂಜಾರವರ ಗಮನಕ್ಕೆ ತಂದಾಗ ಬ್ರಹ್ಮಕಲಶೋತ್ಸವವನ್ನು ರಾಷ್ಟ್ರ ಮಟ್ಟದಲ್ಲಿ ನಡೆಸಿ ಯಶಸ್ವಿಯಾದ ಅನುಭವಿ ಹಾಗೂ ಸಹೃದಯಿ ಶ್ರೀ ಹರೀಶ್ ಪೂಂಜಾರವರು ಮುಂದಿನ ದಿನದಲ್ಲಿ ಅನುದಾನವನ್ನು ಮೀಸಲಿರಿಸಿ ದೇವಾಲಯವನ್ನು ಋಣಮುಕ್ತ ಮಾಡುವ ಭರವಸೆಯನ್ನು ನೀಡಿರುತ್ತಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ
ಮಾಗಣೆಯ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ ದೇವಾಲಯ ಸಂಪೂರ್ಣ ಋಣಮುಕ್ತವಾಗಬೇಕು. ಈ ನಿಟ್ಟಿನಲ್ಲಿ ಭಕ್ತಾದಿಗಳೆಲ್ಲರೂ ಕೈಲಾದಷ್ಟು ಧನ ಸಹಾಯವನ್ನು ದೇವಾಲಯಕ್ಕೆ ನೀಡಬೇಕು. ದೇವಾಲಯದ ಆಡಳಿತಾಧಿಕಾರಿಗಳು ಹಾಗೂ ಮುಂದಿನ ವ್ಯವಸ್ಥಾಪನಾ ಸಮಿತಿಯವರು ಆದಷ್ಟು ಹಣ ಕ್ರೋಢೀಕರಿಸಿ ದೇವಾಲಯ ಋಣಮುಕ್ತಗೊಳ್ಳುವವರೆಗೆ ಹೊಸ ಯೋಜನೆಯನ್ನು ಮುಂದೂಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸದುದ್ದೇಶದಿಂದ ದೇವಾಲಯಕ್ಕಾಗಿ ನಾನು ಮಾಡಿದ ಮತ್ತು ಮಾಡಿಸಿದ ವೈಯಕ್ತಿಕ ಸಾಲಕ್ಕೆ ನನ್ನನ್ನು ದೇವರು ಹಾಗೂ ನೀವು ಭಕ್ತಾದಿಗಳು ಏಕಾಂಗಿಯನ್ನಾಗಿ ಮಾಡುವುದಿಲ್ಲ ಎಂದು ನಂಬಿದ್ದೇನೆ. ನಮ್ಮ ತಂಡದ ಅಧಿಕಾರಾವಧಿಯಲ್ಲಿ ಸರ್ವ ರೀತಿಯಿಂದ ಸಹಕರಿಸಿದ ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಭಕ್ತರಿಗೆ ನನ್ನ ವಂದನೆಗಳು ಹಾಗೂ ಶ್ರೀ ಮಹಾಲಿಂಗೇಶ್ವರ ದೇವರ ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ. ವೈಯಕ್ತಿಕ ಸಾಲಗಳಿದ್ದಾಗ್ಯೂ ನನ್ನ ಮನಸ್ಸು ದೇವಾಲಯದ ಬಗ್ಗೆ ತುಡಿತ ಹೊಂದಿದೆ ಮತ್ತು ಜೀವ ಇರುವಲ್ಲಿಯವರೆಗೆ ಹೊಂದಿಯೇ ಇದಿರುತ್ತದೆ. ಆದ್ದರಿಂದ ಇನ್ನೂ 2 ವಿಷಯಗಳನ್ನು ನಾನು ಸಾರ್ವಜನಿಕರಿಗೆ ತಿಳಿಸಲೇಬೇಕು. ಬ್ರಹ್ಮಕಲಶೋತ್ಸವದ ನಂತರ ಮಧ್ಯಾಹ್ನದ ನಿತ್ಯ ಅನ್ನದಾನ ಮಾನ್ಯ ಶಾಸಕರ ಕನಸಿನ ಕೂಸು. ಅವರ ಆಶಯದಂತೆ ನಿತ್ಯ ಅನ್ನದಾನವನ್ನು ಪ್ರಾರಂಭಿಸಲಾಗಿದೆ, ನಡೆಯುತ್ತಾ ಇದೆ, ಈಗ ಸದ್ಯಕ್ಕೆ ನಿಂತಿದೆ. ಇದನ್ನು ನಿರಂತರ ನಡೆಸಿಕೊಂಡು ಬರಬೇಕೆಂದು ದೇವಾಲಯದ ಆಡಳಿತಾಧಿಕಾರಿಗಳು ಮತ್ತು ಮುಂದಿನ ವ್ಯವಸ್ಥಾಪನಾ ಸಮಿತಿಯವರಲ್ಲಿ ವಿನಂತಿ. ಜೀರ್ಣೋದ್ಧಾರ ಕಾಮಗಾರಿಗೆ ನಾವು ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದು ಅದರಲ್ಲಿ 2 ಕಾಮಗಾರಿ ಉಳಿದಿದೆ. ಒಂದು ದೇವಾಲಯಕ್ಕೆ ರಿಂಗ್ ರೋಡ್, 2 ದೇವಾಲಯದ ಎಡಭಾಗದಲ್ಲಿ ಅನ್ನಛತ್ರ, ಸಭಾಭವನ, ಅರ್ಚಕರ ಮನೆ, ದೇವಾಲಯದ ಉಗ್ರಾಣ ಕಚೇರಿ ಇತ್ಯಾದಿಗಳನ್ನೊಳಗೊಂಡ 3 ಅಂತಸ್ತಿನ ಕಟ್ಟಡ. ಇವೆರಡನ್ನು ಈಗಿನ ಸಾಲ ನಿವೃತ್ತಿಯಾದ ಬಳಿಕ ಮೊದಲ ಆದ್ಯತೆಯಲ್ಲಿ ಕಾರ್ಯಗತಗೊಳಿಸಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಕೊನೆಯ ಮಾತು, ಈ ಪ್ರೆಸ್ ಮೀಟ್ ಮಾಡಲಿಕ್ಕೆ ಮೂಲ ಕಾರಣ ಅಂತ ಕೇಳಿದರೆ ಭಕ್ತಾದಿಗಳ ಸಹಕಾರ ಭಾಳ ಚೆನ್ನಾಗಿತ್ತು. ಸಾಧಾರಣ ಒಂದು 5 ತಿಂಗಳು ರಾತ್ರಿ ಹಗಲು ಕರಸೇವೆ ಮಾಡಿ ಸಾಧಾರಣ 2 ಕೋಟಿಯಷ್ಟು ಕೆಲಸವನ್ನು ನಮ್ಮ ಭಕ್ತಾದಿಗಳು ನೆರವೇರಿಸಿದ್ದಾರೆ. ಇದನ್ನು ಅವರಿಗೆ ಮನದಟ್ಟು ಮಾಡಿ ಹೇಳಬೇಕು ಅಂತೇಳಿ ಆದರೆ ದೇವಸ್ಥಾನದಲ್ಲಿ ನಾವು ಏನೇ ಮೀಟಿಂಗ್ ಏನೋ ಕರೆದರೂ 50-100 ಜನ ಸೇರ್ತಾರೆ, ಯಾರಿಗೂ ಕೇಳಲಿಕ್ಕೆ ವ್ಯವಧಾನ ಇರುವುದಿಲ್ಲ. ಆದರೆ ಮಾಧ್ಯಮದ ಮೂಲಕ ಇದು ಪ್ರಸಾರವಾದರೆ ಎಲ್ಲರೂ ಇದನ್ನು ತಮ್ಮ ಮೊಬೈಲಲ್ಲಿಯ ಟಿ ವಿಯಲ್ಲಿಯ ಅಥವಾ ಪೇಪರಲ್ಲಿ ಓದಿ ದೇವಸ್ಥಾನದಲ್ಲಿ ಕೊರತೆ ಇದೆ, ದೇವರ ಋಣದಲ್ಲಿ ಇರಬಾರ್ದು, ಈ ಪ್ರೆಸ್ ಮೀಟ್ ಯಾವುದೇ ಒಂದು ದುರುದ್ದೇಶದಿಂದ ಮಾಡಿಲ್ಲ, ದೇವರಿಗೆ ಸರಿಯಾಗಿ ದೇವರನ್ನು ಋಣಮುಕ್ತನನ್ನಾಗಿ ಮಾಡಬೇಕು. ಈಶ್ವರನ ಸಾಲ ಅದು ಬಹಳ ಭಯಂಕರ ಅಂತ ಹೇಳ್ಬೋದು, ಇಂಗ್ಲೀಷ್ ಪದ ಡೇಂಜರ್ ಅಂತ ಹೇಳ್ಬೋದು. ನಾವು ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಕೂತ್ಕೊಂಡ್ರೆ ಹಿಂಭಾಗವನ್ನು ಒರೆಸಿಕೊಂಡು ಬರಬೇಕಂತೆ, ಆತನ ಧೂಳನ್ನು ನಾವು ಹಿಡ್ಕೊಂಡು ಬರಬಾರ್ದಂತೆ. ಹಾಗೆಯೇ ಈ ಸಾಲ ಇದ್ದು 1 ವರ್ಷ ಕಳೆಯಿತು. ಶಿಲ್ಪಿಗಳು ಫೋನ್ ಮಾಡ್ತಾ ಇರ್ತಾರೆ, ಕೊನೆಗೆ ನಾನು ಕೂಗಿಕೊಂಡು ಉತ್ತರ ಕೊಡ್ತಾ ಇದ್ದೇನೆ. ಏನೂ ದಾರಿ ತೋಚದೆ ನನ್ನ ಎಡಪಕ್ಕದಲ್ಲಿ ಮತ್ತು ಬಲಪಕ್ಕದಲ್ಲಿರುವಂಥ ಇಬ್ಬರನ್ನು ಹಿಡ್ಕೊಂಡು, ಉಮೇಶ್ ಮತ್ತು ಸುಂದರರೆಡ್ಡಿ ಅವರನ್ನು ಹಿಡ್ಕೊಂಡು ಏನು ಮಾಡೋದು ಇದಕ್ಕೆ ದಾರಿ ಅಂತ ನೋಡಿದಾಗ MLA ಅವರ ಹತ್ರ ಮಾತನಾಡಿ ಅವರು ಆದಷ್ಟು ಸರ್ಕಾರದಿಂದ ದೇಣಿಗೆಯನ್ನು ಕೊಡುವಂತೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇವರಿಬ್ಬರ ಸಹಕಾರ, ಅದೇ ರೀತಿ ಇನ್ನೂ ಆಚೆ ಇರುವಂಥ 3 ಮಂದಿ, ಈಚೆ ಇರುವಂಥ 3 ಮಂದಿಯ ಸಹಕಾರ ಇದು ಮರೆಯುವಂತಿಲ್ಲ. ಯಾವಾಗಲೂ ಕರೆದಾಗಲೂ ದೇವಸ್ಥಾನದ ಬಗ್ಗೆ ಕರೆದಾಗ ಓಡೋಡಿ ಬರುವಂಥ ನನ್ನ ಜೊತೆಯಲ್ಲಿರುವಂಥ ವ್ಯವಸ್ಥಾಪನಾ ಸಮಿತಿ ನನ್ನ ಜನ್ಮದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸ್ತಾ ನಾನು ಭಕ್ತಾದಿಗಳಲ್ಲಿ ಕೇಳುವುದೇನು ಅಂತ ಕೇಳಿದರೆ ಆದಷ್ಟು ಬೇಗ ದೇವರನ್ನೊಂದು ಋಣಮುಕ್ತಗೊಳಿಸಿ ನಾವು ಬಚಾವಾಗಬೇಕು ಅಂತೇಳಿ ನನ್ನ ವಿಜ್ಞಾಪನೆ. ತಾಂಬೂಲ ಪ್ರಶ್ನೆಯಲ್ಲಿ ಆದೇಶಿತವಾದಂತೆ ದಿನಾಂಕ 19/2/2023ರಿಂದ 27/2/2023ರವರೆಗೆ 9 ದಿನಗಳ ಕಾಲ ಪುನರ್ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವವನ್ನು ನಡೆಸುವುದಾಗಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ತಿಮ್ಮಣ್ಣರಸರಾದ ಶ್ರೀ ಪದ್ಮಪ್ರಸಾದ್ ಆಜಿಲರು ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ತೀರ್ಮಾನವಾದಂತೆ ಪುನರ್ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ದಿನಾಂಕ 6/2/2023ರಂದು ಬಿಡುಗಡೆಯಾಗಿ ದಿನಾಂಕ 19/2/2023ರಿಂದ 27/2/2023ರವರೆಗೆ 9 ದಿನಗಳ ಕಾಲ ಬ್ರಹ್ಮಕಲಶೋತ್ಸವ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಹರೀಶ್ ಪುಂಜರವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿರುತ್ತದೆ ಎಂದು ತಿಳಿಸಲಿಕ್ಕೆ ಬಹಳ ಸಂತೋಷ ಪಡುತ್ತೇವೆ. ಯಾಕೆಂತೇಳಿದರೆ ಸುಮಾರು ಅವರು ಶಾಸಕರಾಗುವ ಮೊದಲೇ ಸುಮಾರು ಒಂದು 15 ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಉಸ್ತುವಾರಿಯನ್ನು ವಹಿಸಿಕೊಂಡು ಬ್ರಹ್ಮಕಲಶೋತ್ಸವ ಮಾಡಿದಂಥ ಒಂದು ಅನುಭವ, ಆಮೇಲೆ ಅವರು ಶಾಸಕರಾದ ಬಳಿಕ ಕೂಡ
ಸುಮಾರು ಒಂದು 20 ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ಮಾಡಿ ಈ ಎಲ್ಲ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕಿಂತಲೂ ಮಿಗಿಲಾಗಿ ವೇಡರಿದ್ದು ಮಾಡಬೇಕು. ವೇಡರಿನ ಬ್ರಹ್ಮಕಲಶೋತ್ಸವ ಅಂತ ಹೇಳಿದರೆ ಅದು ಕೊಳಲಿ ಇರ್ಬೋದು ಅಥವಾ ಕಟೀಲಿ ಇರ್ಬೋದು, ಇದಕ್ಕೆ ಸಮಾನಾಂತರ ರೀತಿಯಲ್ಲಿ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಭಾಳ ವಿಜೃಂಭಣೆಯಿಂದ ನಾವು ಭೂತೋ ನಾವು ಭವಿಷ್ಯತಿ ಎನ್ನುವಂಥ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೆದಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಈಗಾಗಲೇ ಪುರುಷೋತ್ತಮರಾಯರು ವಿವರಿಸಿದಂತೆ ಒಟ್ಟಾರೆಯಾಗಿ 2014ರಿಂದ ಹಿಡಿದು 2000 ಈವರೆಗೆ ಆದ ಕಾಮಗಾರಿಗಳಿಗೆ ರೂಪಾಯಿ 6.65 ಕೋಟಿಗಳಷ್ಟು ದೇಣಿಗೆ ಸಂಗ್ರಹವಾಗಿ 7.56 ಕೋಟಿ ಖರ್ಚಾಗಿದ್ದು ಸುಮಾರು 91 ಲಕ್ಷದ ಕೊರತೆ ಆಗಿರುತ್ತದೆ. ಇದರಲ್ಲಿ ಉಳಿಕೆ ಸಾಲ ಶಿಲ್ಪಿಗಳಿಗೆ ತಾಮ್ರದ ಕೆಲಸ ಹಾಗೂ ಮರದ ಕೆಲಸ, ನೀರಾವರಿ ಡಕ್ ಸ್ಲ್ಯಾಬ್ ಇತ್ಯಾದಿ ಬಾಕಿ ಪಾವತಿ ಸೇರಿಕೊಂಡಿದೆ. ಮನೆ ಭೇಟಿಯಿಂದ ಸಂಗ್ರಹಿತವಾದ ರೂಪಾಯಿ 9 ಲಕ್ಷದಷ್ಟು ಜಮೆ ಇದ್ದು ಇನ್ನು ಸುಮಾರು 11 ಲಕ್ಷದಷ್ಟು ಸಂಗ್ರಹ ಬರುವ ನಿರೀಕ್ಷೆ ಇದೆ. ಖಾತೆಯಲ್ಲಿ ಲಭ್ಯವಿರುವ ಈ ಮೊತ್ತವನ್ನು ಬ್ಯಾಂಕ್ ಸಾಲಕ್ಕೆ ಒಂದು ಕಂತು ಪಾವತಿಸುವುದಕ್ಕೋಸ್ಕರ ಮಾರ್ಚ್ ತಿಂಗಳ ಕೊನೆಯಲ್ಲಿ ಜೀರ್ಣೋದ್ಧಾರ ಖಾತೆಯ ಚೆಕ್ ಪುಸ್ತಕವನ್ನು ಕಚೇರಿಯಿಂದ ಪಡೆಯಲು ಹೋದಾಗ ಜೀರ್ಣೋದ್ಧಾರದ ಯಾವುದೇ ಲೆಕ್ಕಾಚಾರಗಳನ್ನು ಹಸ್ತಾಂತರಿಸಿಕೊಳ್ಳಲು ಈ ಹಿಂದೆ ನಿರಾಕರಿಸಿದ ಆಡಳಿತಾಧಿಕಾರಿಗಳು ಚೆಕ್ ಪುಸ್ತಕ ನೀಡಲು ನಿರಾಕರಿಸಿರುವುದರಿಂದ ಕಂತು ಭರಿಸಲಾಗದೆ ಹಾಗೆ ಉಳಿದಿರುತ್ತದೆ ಮತ್ತು ಮುಂದಿನ ವಿತ್ತೀಯ ವರ್ಷದ ಬಡ್ಡಿಯನ್ನು ಈಗ ಹೆಚ್ಚುವರಿಯಾಗಿ ದೇವಾಲಯ ಭರಿಸಬೇಕಾಗ್ತದೆ. ಇದು ಖಂಡಿತವಾಗಿಯೂ ಸರಿಯಲ್ಲ. ವೈಯಕ್ತಿಕ ಸಾಲಗಳ ಮರುಪಾವತಿಗೆ ಹಾಗೂ ಕಾಮಗಾರಿ ಮಾಡಿದವರಿಗೆ ಪಾವತಿ ಮಾಡುವಲ್ಲಿ ಈಗಾಗಲೇ ಬಹಳ ವಿಳಂಬವಾಗಿರುತ್ತದೆ. ಇದರಿಂದ ಕಾಮಗಾರಿ ಮಾಡಿದ ಸಂಸ್ಥೆಗಳ ಮಾಲೀಕರಿಗೆ ಸಮಿತಿಯಿಂದ ತೊಂದರೆ ಆಗ್ತಿದೆ ಮತ್ತು ಇವರುಗಳನ್ನು ಉತ್ತರಿಸುವುದು ಕೂಡ ನಮಗೆ ಬಹಳ ಕಷ್ಟಕರವಾಗಿದೆ. ಇನ್ನು ಈ ಒಂದು ಬ್ರಹ್ಮಕಲಶೋತ್ಸವದ ನಿಮಿತ್ತ ನಮ್ಮ ಶಾಸಕರು ಬಹಳಷ್ಟು ಬೇರೆ ಕಾಮಗಾರಿಗಳನ್ನು ಇದಕ್ಕೆ ಪೂರಕವಾಗಿ ಮಾಡಿರ್ತಾರೆ. ಪರಾರಿಯಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿ ದೇವಾಲಯಕ್ಕೆ ಬಹಳ ಸಹಾಯವನ್ನು ಶಾಸಕರು ಮಾಡಿರ್ತಾರೆ. ಈ ಒಂದು ಕಿಂಡಿ ಅಣೆಕಟ್ಟನ್ನು ಮಾಡಿರೋದ್ರಿಂದ ಆ ಭಾಗದ ಜನರಿಗೆ ಬರಲಿಕ್ಕೆ ಅದೊಂದು ಮಾರ್ಗ ಸಮೇತ ವಿತ್ ಡ್ಯಾಮಿನಾಗಿದ್ದು ಬ್ರಿಡ್ಜಿನಾಗಿ ಆಗಿದೆ. ಅದರಿಂದಾಗಿ ಭಕ್ತಾದಿಗಳಿಗೆ ಬಹಳ ಅನುಕೂಲ ಆಗಿದೆ. ಹಾಗಾಗಿ ದೇವರ ಬಲಿ ಬರುವುದಕ್ಕೆ ಕೂಡ ಬಹಳ ಅನುಕೂಲ ಆಗಿದೆ. ಅದೇ ರೀತಿ ದೇವಾಲಯದ ಪಶ್ಚಿಮ ಭಾಗದಲ್ಲಿ ಬಯಲು ರಂಗಮಂದಿರ ನಿರ್ಮಾಣ ಮಾಡಿಸಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಹಾಗೂ ಇತರ ವಿಶೇಷ ಸಂದರ್ಭಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಸಭಾ ಕಾರ್ಯಕ್ರಮ ಇರ್ಬೋದು ಇವುಗಳನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಆಗಿದೆ. ಅದರ ಜೊತೆಗೆ ನೀರಾವರಿ ಇಲಾಖೆಗೆ ದೇವರ ಕಲ್ಯಾಣಿ ನಿರ್ಮಾಣಕ್ಕೆ 40 ಲಕ್ಷದ ಯೋಜನಾ ವರದಿಯು ಸಲ್ಲಿಕೆಯಾಗಿರ್ತದೆ. ಆದರೆ ಸರ್ಕಾರದಿಂದ ಅದು ಮಂಜೂರಾಗಿಲ್ಲ. ಇದು ಒಂದು ನಮಗೆ ಕೊರತೆಯಾಗಿದೆ. ಒಟ್ಟಿನಲ್ಲಿ ಬ್ರಹ್ಮಕಲಶೋತ್ಸವ ಬಹಳ ಅದ್ಧೂರಿಯಾಗಿ ಆಗಿದೆ. ಇನ್ನು ಉಳಿದ ಈ ಕೊರತೆಯನ್ನು ಆ ದೇವರದಿಂದ ಖಂಡಿತವಾಗಿಯೂ ನೀಗಬಹುದು ಎನ್ನುವಂಥ ಭರವಸೆಯಲ್ಲಿ ನಾವಿದ್ದೇವೆ. 9 ದಿನಗಳ ಒಂದು ಬ್ರಹ್ಮಕಲಶೋತ್ಸವ ಏನು ನಡೆಯಿತು, ಆ 9 ದಿನಗಳಲ್ಲಿ ಕೂಡ ಬೆಳಗಿನಿಂದ ರಾತ್ರಿವರೆಗೆ 11 ಗಂಟೆವರೆಗೆ ಬಿಡುವಿಲ್ಲದ ಕಾರ್ಯಕ್ರಮದ ಒಂದು ಪಟ್ಟಿತ್ತು. ನಾನು ಯಾಕಂದರೆ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕದ ಒಂದು ಜವಾಬ್ದಾರಿಯ ನೆಲೆಯಲ್ಲಿ ಅಲ್ಲಿ ಕೆಲವೊಂದು ಊರಿನಲ್ಲಿ ಜನರ ಭಾವನೆ ಏನಿತ್ತು ಅಂದರೆ ಜನರ ದುಡ್ಡಿನಲ್ಲಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ಲೆಕ್ಕಕ್ಕಿಂತ ಜಾಸ್ತಿ ವೈಭವೀಕರಿಸಿ ಮಾಡುವುದರ ಮೂಲಕ ಹಣವು ಪೋಲಾಗುವ ಹಾಗೆ ಆಯಿತು. ಈ ರೀತಿ ಅಪವಾದ ನಿಮ್ಮ ಕಿವಿಗೂ ಬಿದ್ದಿರ್ಬೋದು. ಆದರೆ ಖಂಡಿತವಾಗಿಯೂ ಲೈಟಿಂಗ್ಸ್ ಎಲ್ಲ ದಿಕ್ಕುಗಳಲ್ಲಿ ವೇಣೂರನ್ನು ಸಂಪರ್ಕಿಸುವ ಯಾವ ರಸ್ತೆಗಳಿವೆ ಆ ಎಲ್ಲ ಲೈಟಿಂಗ್ಸನ್ನು ಶಾಸಕರು ದೇಣಿಗೆದಾರರೊಬ್ಬರ ನಮ್ಮ ವೇಣೂರಿನ ಭಕ್ತಾದಿಯೊಬ್ಬರು ದೇಣಿಗೆದಾರರೊಬ್ಬರ ಮೂಲಕವಾಗಿ ಭರಿಸಿದರು. ಮಾತ್ರ ಅಲ್ಲ, ನಿಮಗೆ ಇನ್ವಿಟೇಷನ್ನಲ್ಲಿ ನೋಡಿರ್ಬೋದು ನೀವಾಗ. ಆ ಇನ್ವಿಟೇಷನಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಣ್ಣ ಒಂದು ಉದಾಹರಣೆಗೆ ಒಂದು 4,000ದ ಒಂದು ಕಾರ್ಯಕ್ರಮ ಅದು ಸ್ಪಾನ್ಸರ್ ಮಾಡಿದ್ದು ಕೂಡ ಅದು ಯಾರೊಬ್ಬ ಭಕ್ತಾದಿಯ ಅಥವಾ ಸಂಘಟನೆಯ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆ ಈ ರೀತಿ ಭರಿಸಿ ಆ ಇಡೀ ಕಾರ್ಯಕ್ರಮ. ಮುಖ್ಯವಾಗಿ ಹೇಳೋದಾದರೆ ನಮ್ಮಲ್ಲಿ ಬಹಳಷ್ಟು ಹೆಸರು ಮಾಡಿರುವಂಥದ್ದು ಒಂದು ರಂಗಮಂಟಪದಲ್ಲಿ ಒಂದು ವೇದಿಕೆಯಲ್ಲಿ 9 ದಿವಸದಲ್ಲಿ 10 ಯಕ್ಷಗಾನಗಳು. ಇಡೀ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಆ ರೀತಿ ನಡೆದಿರಲಿಕ್ಕಿಲ್ಲ. ಯಾಕಂದರೆ ಜಿಲ್ಲೆಯ ಹೆಸರಾಂತ ತೆಂಕು ಬಡಗು 2 ತಿಟ್ಟಿನ ಒಂದು ಮೇಳಗಳು ಅಲ್ಲಿ ಸಂಜೆ 6ರಿಂದ ರಾತ್ರಿವರೆಗೆ ಯಕ್ಷಗಾನ ನಡೆಸಿತ್ತು. ಇದೆಲ್ಲವೂ ಕೂಡ ಒಬ್ಬೊಬ್ಬ ಭಕ್ತಾದಿಗಳು ಅವರು ತಮ್ಮ ದೇಣಿಗೆಯ ಮೂಲಕ ಅದನ್ನು ನಡೆಸಿರುವಂಥದ್ದು. ಹೀಗಾಗಿ ಸ್ವಯಂ ಅದು ಏನಾಗಿದೆ ಅಂದರೆ ತನ್ನಿಂತಾನಾಗಿಯೇ ಭಕ್ತಾದಿಗಳ ಒಂದು ಮನಸ್ಸಿನ ಇಚ್ಛೆಯ ಪ್ರಕಾರ ಅದು ಏನಾಗಿದೆ ವೈಭವದಿಂದ ನಡೆದು ಹೋಗಿದೆ. ಅದನ್ನು ನಾವು ನೋಡುವಾಗ ಇಷ್ಟೆಲ್ಲ ಕೊರತೆ ಇಟ್ಕೊಂಡು ಯಾಕೆ ಖರ್ಚು ಮಾಡಬೇಕಿತ್ತು ಅನ್ನುವಂಥ ಒಂದು ಅಪವಾದ ಬಂದಿದ್ರೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ನಾವು ಇದನ್ನು ಉತ್ತರ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವದ್ದು ಉಳಿಕೆ ಆಗಿದೆ, ಜೀರ್ಣೋದ್ಧಾರದಲ್ಲಿ ಮಾತ್ರ ಕೊರತೆ ಆಗಿರೋದು. ಹೌದು ಉಳಿಕೆ ಆಗಿದೆ ಖಂಡಿತವಾಗಿ. ನಿಜವಾಗಿ ಅಲ್ಲಿ ರಾಜಕೀಯ ಏನು ನಡೆದಿಲ್ಲ, ಮತ್ತೆ ಎಲ್ಲರನ್ನು ನಾವು ಒಟ್ಟಾಗಿಯೇ ಕರ್ಕೊಂಡು ಹೋಗಿದ್ದೇವೆ.
ಕೆಲವರು ಅವರು ವೈಯಕ್ತಿಕವಾಗಿ ಬರಲಿಕ್ಕೆ ಅದರೊಟ್ಟಿಗೆ ಸೇರ್ಕೊಳ್ಳಿಕ್ಕೆ ಹಿಂಜರಿದ ಕಾರಣ ಅವರೇ ಅದರ ರಾಜಕೀಯ ಅಂತ ಅವರೇ ಹೇಳ್ಕೊಡುದು ಅಷ್ಟೇ. ಮತ್ತೇನಾಗಿದೆ ಅಂದರೆ ನೋಡಿ, ನೀವು ಇನ್ವಿಟೇಷನನ್ನು ಗಮನಿಸಿದರೆ ನಿಮ್ಮ ಗಮನಕ್ಕೆ ಬರ್ಬೋದು. ವೇಣೂರಿನ ಈ ಯಾವ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಷ್ಟು ಗ್ರಾಮಗಳಿವೆ, ಆ 32 ಗ್ರಾಮ ಏನೋ ಬರ್ತದೆ, ಅಷ್ಟು ಗ್ರಾಮಗಳಿಂದ ದೇವಸ್ಥಾನದ ಆಡಳಿತ ಸಮಿತಿಯ ಮುಕ್ತೇಸರಗಳು, ಅಧ್ಯಕ್ಷರುಗಳು, CA ಬ್ಯಾಂಕ್ನ ಡೈರೆಕ್ಟರ್ಗಳು, ಅಧ್ಯಕ್ಷರುಗಳು, ಹಾಗೆ ಪಂಚಾಯತ್ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಈ ರೀತಿಯವರನ್ನು ಕರೆಸಿ ಆ ವೇದಿಕೆಗಳಲ್ಲಿ ದಿನ ಸಾಯಂಕಾಲದ ಪ್ರಮುಖ ವೇದಿಕೆಯಲ್ಲಿ ಕೂತ್ಕೊಳ್ಳಿಸುವಂಥ ಒಂದು ವ್ಯವಸ್ಥೆ, ಮತ್ತು ಎಲ್ಲ ಉಪಸಮಿತಿಗಳ ಪದಾಧಿಕಾರಿಗಳ ಒಂದು ಪರವಾಗಿ ಅದರ ಅಧ್ಯಕ್ಷನನ್ನು, ಸಂಚಾಲಕನನ್ನು, ಆ ವೇದಿಕೆಯಲ್ಲಿ ಇಬ್ಬರನ್ನು ದಿನ ಕೂತ್ಕೊಳಿಸ್ತಾ ಇತ್ತು. ಮಾತ್ರ ಅಲ್ಲ, ವೇದಿಕೆಯಲ್ಲಿರುವಂಥ ಅತಿಥಿಗಳನ್ನು ಗೌರವಿಸುವ ಸಂದರ್ಭದಲ್ಲಿ ಎಲ್ಲ ಒಳ್ಳೆ ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನು ಗುರುತಿಸಿ ಒಂದು ಪಟ್ಟಿ ಮಾಡಿ ಅವರ ಮೂಲಕ ಅವರಿಗೆ ಗೌರವಾರ್ಪಣೆಯನ್ನು ಮಾಡಿಸುವಂಥ ವ್ಯವಸ್ಥೆಯೂ ಆಗಿತ್ತು. ಎಲ್ಲಿಯೂ ಮಾಡಲಿಲ್ಲ. ಮತ್ತು ಯಾವುದೇ ರೀತಿಯಲ್ಲಿ ಹಣದ ನೀವು ಏನು ಹೇಳಿದಿರಿ ಆ ರೀತಿ ಅದನ್ನು ಡೈವರ್ಟ್ ಮಾಡುವ ಮೂಲಕ ಆಗಲಿ ಅಥವಾ ಬೇರೆ ದುರುಪಯೋಗ ಮಾಡುವಂಥದ್ದಾಗಲಿ ಅಲ್ಲಿ ಆಗಲಿಲ್ಲ. ಅದೀಗ ನಾನು ಚಾರ್ಜ್ ಕೊಡುವಾಗ ಕೇಳಿದೆ, ಈಗ ಹೇಗೆ ಅಂತ ಕೇಳಿದೆ. ಹೀಗೀಗೆ ಸಾಲ ಉಂಟು, ಈಗ ನನಗೆ ಸಾಲದ್ದು ಬೇಡ, ಜೀರ್ಣೋದ್ಧಾರದ್ದು ನನಗೆ ಬೇಡ, ನನಗೆ ಕೇವಲ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಚಾರ್ಜನ್ನು ಕೊಡಿ ಅಂತ ಹೇಳಿದೆ. ಆಯಿತು, ನಾನು ಕೊಡ್ತಾ ಇದ್ದೇನೆ. ಎಲ್ಲ ಆಡಿಟಿಗೆ ಹೋಗಿದೆ. ನನ್ನ ಅವಧಿಯವರೆಗಿದ್ದನ್ನು ನಾನು ಆಡಿಟಿಗೆ, ಪ್ರೈವೇಟ್ ಆಡಿಟಿಗೆ ಕೊಟ್ಟಿದ್ದೇನೆ. ಯಾಕಂದರೆ ಮುಜರಾಯಲ್ಲಿ ಯಾವಾಗ ಆಗ್ತದೆ. ಆದರೆ ನಾಳೆ ನನ್ನ ನಂತರ ನನ್ನ ಉಳಿದವರಿಗೆ, ನನ್ನ ಮಕ್ಕಳಿಗೆ ಅದು ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಅದಕ್ಕೆ ನಾವು ಅದನ್ನು ಆಡಿಟಿಗೆ ಕಳಿಸಿದ್ದೆವು. ಈ ಆಡಿಟಿಂದ ಹಿಡ್ಕೊಂಡು ಬರುವಾಗ ಏನಾಯಿತು ಅಂತ ಕೇಳಿದರೆ, ದೇವಸ್ಥಾನದಲ್ಲಿ ಎಲ್ಲ ಒಟ್ಟಿಗೆ ಕೊಂಡೋಗಿ ದೇವಸ್ಥಾನದ ಕಾಡೇಜಲ್ಲಿಟ್ಟೆವು. ನಮ್ಮ ಜೀರ್ಣೋದ್ಧಾರದ ಈ ಚೆಕ್ ಪುಸ್ತಕ ರೆಕಾರ್ಡ್ಸನ್ನು ಎಲ್ಲ ಜೀರ್ಣೋದ್ಧಾರದ ಲಾಕರಲ್ಲಿ ಇಟ್ಟೆವು, ಗಾಡೇಜಲ್ಲಿ ಇಟ್ಟೆವು. ನಮಗೆ ಮಾರ್ಚ್ ತಿಂಗಳಲ್ಲಿ ಆಗುವಾಗ ಹಣ ತಗೊಳ್ಳಿಕ್ಕೆ ನನಗೆ ಚೆಕ್ ಪುಸ್ತಕ ಅಲ್ಲಿ ಉಂಟಲ್ಲ, ನಾನು ತಗೊಳ್ಳಿಕ್ಕೆ ಅಂತ ಕೇಳಿದೆ. ಅದು ಈಗ ಕೊಡ್ಲಿಕ್ಕೆ ಆಗೋದ್ರೆ ನನಗೆ ಡಿಪಾರ್ಟ್ಮೆಂಟಿಂದ ತಿಳಿದೇಳಬೇಕು ಅಂತ ಹೇಳಿದರು. ಹಾಗೆ ಡಿಪಾರ್ಟ್ಮೆಂಟಿಗೆ ನಾನು ಬರೀತೇನೆ ಅಂತ ಹೇಳಿದರು. ಈಗ ಅವರು ಬರೆದಿದ್ದಾರೆ, ಇನ್ನೂ ನನಗೆ ಉತ್ತರ ಬರಲಿಲ್ಲ. ಇಲ್ಲಿ ಬ್ಯಾಂಕಿನಲ್ಲಿ, CA ಬ್ಯಾಂಕಿನಲ್ಲಿ ಬಡ್ಡಿಗೆ ಹೋಗ್ತಾ ಉಂಟು ನನಗೆ. ಹೌದು, ನಾವು ಈಗ ಅಲ್ಲ, ಜೀರ್ಣೋದ್ಧಾರದ ಅಕೌಂಟಿಗೆ ಹಾಕಿದೆ. ಜೀರ್ಣೋದ್ಧಾರದ ಅಕೌಂಟಲ್ಲಿ ಉಂಟು. ಅರಸುಗಳು, ಅಧ್ಯಕ್ಷರು, ಪ್ರಭಾಕರ್ ರೆಡ್ಡಿ ಅವರು, ಕಾರ್ಯದರ್ಶಿಯವರು. ಅದು ನಾವು ಡಿಸಾಲ್ವ್ ಏನು ಮಾಡಲಿಲ್ಲ. ಅದು ನಾವು ಕೇಳಿಕೊಂಡಾಗ ಏನಾಯಿತು ಅಂತ ಕೇಳಿದರೆ, ಅದನ್ನು ವ್ಯವಸ್ಥಾಪನಾ ಸಮಿತಿ ಇರುವಾಗ ನಾವು ಅದನ್ನು ಸಮಯ ಮುಂದುವರೆದಿದ್ದರೆ ನಾವು ಅದನ್ನು ಡಿಸಾಲ್ವ್ ಮಾಡಬೇಕು. ನಾವು ಅದನ್ನು ಡಿಸಾಲ್ವ್ ಮಾಡಲಿಲ್ಲ, ಹಾಗೆ ಇಟ್ಟುಕೊಂಡಿದ್ದೇವೆ. ಅದು ಹಾಗೆಯೇ ನಡೀತಾ ಇದೆ. ಈಗ ಸಾಲದವರಿಗೆ ಕೊಡಲೇಬೇಕಲ್ಲ. ಯಾರು ಇಲ್ಲ, ಅವರು ಅದರ ಬಗ್ಗೆ ಮಾತಾಡೋದಿಲ್ಲ. ಅವ್ರು ಹೇಳೋದೇನು ಅಂದರೆ, ನಾನು ಸರ್ಕಾರದಿಂದ ಪರ್ಮಿಷನ್ ಸರ್ಕಾರದಿಂದ ಪರ್ಮಿಷನ್ ತಗೊಂಡ್ರೆ ಕಾರ್ಯದರ್ಶಿಯವರು ಮತ್ತು ಅವ್ರು ದಸ್ಕತ್ ಹಾಕಿ ಹಣ ತೆಗಿಬೋದು. ನಾವೇನು ಹೊಸತು ಕನ್ಸ್ಟ್ರಕ್ಷನ್ಗೆ ಕೇಳೋದಲ್ಲ. ಈಗ ನಾನು ಕೇಳೋದು, ಈಗ ಅಲ್ಲಿ ಸಾಲದ ಕೊರತೆ ನಿಭಾಯಿಸಬೇಕಲ್ಲ. ಈಚೆಯಿಂದ ಉಳಿದವರು ಕೇಳ್ತಾ ಇದ್ದಾರೆ. ಈಗ ನಮ್ಮದು ದೇವರಿಗೆ ಸರಿಯಾಗಿ ನಾವು ಹೋಗ್ತಾ ಇದ್ದೇವೆ. ಜೀರ್ಣೋದ್ಧಾರ ಸಮಿತಿಗೆ ಈಗಲೂ ಹಣ ಬೀಳ್ತಾ ಇದೆ, ಚಿಲ್ಲರೆ ಹಣ ಬೀಳ್ತಾ ಇದೆ. ಮೊನ್ನೆವರೆಗೆ 9 ಲಕ್ಷ ಇತ್ತು, ಅದು 9 ಲಕ್ಷ ಅಲ್ಲ, ಈಗ ಸಾಧಾರಣ 56-57 ಸಾವಿರ ಆಗಿದೆ. ಮೊನ್ನೆ ಪುನಃ ಬಿತ್ತು ಹಣ. ಇಲ್ಲ, ಅಕೌಂಟಲ್ಲಿ ಇರ್ತದೆ, ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಈಗ ದೇವರಿಗೆ ಸರಿಯಾಗಿ ಗೊತ್ತುಂಟಲ್ಲ, ಜನರಿಗೆ ಸರಿಯಾಗಿ ಗೊತ್ತುಂಟಲ್ಲ. ನಾವು ಅದೇನೇ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ನಾವೇನು ಬೇಡದ ಅಥವಾ ಮತ್ತೊಂದು ಇದು ಮಾಡಲಿಲ್ಲ. ಜೀರ್ಣೋದ್ಧಾರದಲ್ಲಿ ನಾವು ಎಲ್ಲ ಲೆಕ್ಕಾಚಾರ ಹಾಕಿ ನಮ್ಮ ಇಂಜಿನಿಯರ್ ಪಡವಿದ್ರೆ ನಮ್ಮ ನನಗೆ ಮರೆತೋಯ್ತು, ಅವ್ರ ಇಂಜಿನಿಯರ್ನ ಬೇಸಿಸ್ ಪ್ರಕಾರ ನಾವು ಶಿಲ್ಪಿಗಳಿಗೆ ಹಣವನ್ನು ಕೊಡ್ತಾ ಬಂದದ್ದು. ವಾಸ್ತು ಅವರು ರಮೇಶ್ ಕಾರಂತರು ಅವರು ಹೇಳಿದ ಪ್ರಕಾರ ನಾವು ಕೆಲಸ ಮಾಡ್ತಾ ಹೋದದ್ದು. ನಮ್ಗೆ ಏನಾಯಿತು ಅಂತ ಕೇಳಿದರೆ, ಒಂದು ಹೊರಗಿನ ಕಲ್ಲು ಹಾಸಲಿಕ್ಕೆ ಸರ್ಕಾರದಿಂದ ನಮಗೆ ಸಿಗ್ತದೆ ಅಂತ ಹೇಳುವಂಥ ಒಂದು ಭರವಸೆ ಇತ್ತು. ಹೊರಾಂಗಣಕ್ಕೆ ಕಲ್ಲು ಹಾಸಲಿಕ್ಕೆ ಒಂದು 60 ಲಕ್ಷ ಹಣ ಸಿಗ್ತದೆ. ಮತ್ತೊಂದು ಕೊಡಿಮರ ಧ್ವಜಾರೋಹಣ ಅದಕ್ಕೊಂದು 10 ಲಕ್ಷ. ಈ 70 ಲಕ್ಷದ ನಮಗೆ ಕೊರತೆ ಬಿದ್ದದ್ರಿಂದ ನಮಗೆ ಅದು 91 ಆಯಿತು. ಇಲ್ಲದಿದ್ದರೆ ನಾವು ಈ ಕೊರತೆ ಎಂಬ ಪ್ರಶ್ನೆ ನಮಗೆ ಬರ್ತಿರಲಿಲ್ಲ. ಈಗ ನೀವು ಹೇಳಿದ್ರಿ ಆ ಚೆಕ್ಕಿನ ಇದಕ್ಕೆ ಅಂತ. ಇನ್ನೀಗ ಜೀರ್ಣೋದ್ಧಾರದ ಮೊನ್ನೆವರೆಗೆ ನಮಗೆ ಮೀಟಿಂಗ್ ಕರೀಲಿಕ್ಕೆ ಗೊತ್ತಿಲ್ಲ. ಯಾಕೆ ಕರೀಲಿಕ್ಕೆ ಗೊತ್ತಿಲ್ಲ ಅಂದರೆ, ಇಲೆಕ್ಷನ್ ನಿಮಗೆ ಗೊತ್ತಿದೆ ಅಲ್ವಾ, ಅದು ಕರಿಬಾರ್ದು. ಎರಡನೇದು, ಒಂದು 2 ತಿಂಗಳಲ್ಲಿ ನಾನು ಕಲೆಕ್ಷನ್ಗೆ ಹೋಗಲಿಲ್ಲ. ಯಾಕೆ ಕಲೆಕ್ಷನ್ ಹೋಗಲಿಲ್ಲ ಅಂತ ಕೇಳಿದರೆ, ನನಗೆ ತಿಳಿದ ನನ್ನ ಸ್ಟೂಡೆಂಟ್ ಒಬ್ಬ ಲಾಯರೇ ಹೇಳಿದರು, ನೀವು ಕಲೆಕ್ಷನ್ ಹೋಗಬೇಡಿ. ಯಾಕೆಂತ ಕೇಳಿದರೆ, ಅದು ಇಲೆಕ್ಷನ್ ಇರುವಾಗ ನಿಮ್ಮ ಕೈಯಲ್ಲಿ ಹಣ ಹಿಡ್ಕೊಂಡು ಬರುವಾಗ ಅದು ಯಾವುದೋ ಒಂದು
ಬೇರೆ ದುರುದ್ದೇಶ ಆಗ್ತದೆ, ನೀವು 2 ತಿಂಗಳು ತಟಸ್ಥವಾಗಿರಿ ಅಂತ ಹೇಳಿದರು. ನಾನು ಕಾನೂನು ಧರ್ಮದ ಪ್ರಕಾರವಾಗಿ ಹೋಗ್ತಾ ಇದ್ದೇನೆ, ದೇವರು ಗ್ಯಾರಂಟಿ ಕೈ ಬಿಡುವುದಿಲ್ಲ ಎಂಬ ಒಂದು ಭರವಸೆಯಲ್ಲಿದ್ದೇನೆ. ಮತ್ತೆ ಸಾಲ ಮಾಡಿ ಕೂಡ ಅಕೌಂಟಿಗೆ, ದೇವಸ್ಥಾನದ ಅಕೌಂಟಿಗೆ ಜಮಾ ಮಾಡಿದ್ದು, ಏನು ಡ್ರಾ ಮಾಡಿ ಮತ್ತೆ ಹಾಕಿದೆ. ಹೌದು, 40 ಲಕ್ಷ ರೂಪಾಯಿ ದೇವಸ್ಥಾನದ ಎದುರುಗಡೆ ಒಂದು ಕಲ್ಯಾಣಿ ನೀರಿನ ಒಂದು ಕೆರೆಯಾಗಿ ಮಾಡುವಂಥ ಒಂದು ದೊಡ್ಡ ಕಲ್ಪನೆಯನ್ನು ನಮ್ಮ ಶಾಸಕರು ಇಟ್ಟುಕೊಂಡಿದ್ದರು. ಅದಕ್ಕೆ ಅವರು 40 ಲಕ್ಷದ ಆ ಯೋಜನೆಗೆ ಮಂಜೂರು ಮಾಡಿ ಇಟ್ಟಿದ್ದಾರೆ. ಆದರೆ ಅದನ್ನು ನಮಗೆಂತೇಳಿ ಅಲ್ಲ, ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು 7-8 ದೇವಸ್ಥಾನಕ್ಕೆ ತಡೆ ಹಿಡಿದಿದ್ದಾರೆ. ಅದು ಬರ್ತಿದ್ರೆ ಈಗ ನಾವು ಅದರ ವರ್ಕ್ ಮಾಡಿ ಸ್ವಲ್ಪ ಹಣ ಅದು ಕೆಲಸ ಆಗುವ ನಮಗೆ ಉಳಿದದ್ದು ಸ್ವಲ್ಪ ಆಗ್ತಿತ್ತು. ಆ ಕೆರೆ ಒಂದು ಆಗಬೇಕಿತ್ತು. ಹೌದಾ? ಇಲ್ಲ, ಅದೇ ಅದು 40 ಲಕ್ಷ ಅವ್ರು ತೋರಿಸಿದ್ದು ನಮ್ಮ ಇಲ್ಲ. ನಾವು ವೈಯಕ್ತಿಕವಾಗಿ ಯಾರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂತೇಳಿದ್ರೆ ಅದು ದೇವಸ್ಥಾನ ದೇವರ ಕೆಲಸ. ಅದಕ್ಕೆ ನಾವು ಯಾರನ್ನು ಟೀಕೆ ಮಾಡೋದು, ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇಲ್ಲ. ಹಾಗೆ ಬಂದಂಥ ಆರೋಪಗಳು ಕೇಳಿ ಬರ್ತದೆ, ಆದರೆ ಅಂಥದ್ದೇನು ನಡೆದಿಲ್ಲ. ಮತ್ತು ಇನ್ನೂ ಒಂದು ಏನು ಅಂದರೆ, ಶಾಸಕರು ಕೂಡ ಅವರ ಆನಂತರದಲ್ಲಿ ಈ ಎಲ್ಲ ಗಮನಕ್ಕೆ ಬಂದ ನಂತರ ಈ ವಿಷಯಗಳು ಅವರು ಆದಷ್ಟು ಅವರು ಹಿತೈಷಿಗಳಿಂದ ಅಥವಾ ಯಾವುದೋ ಒಂದು ರೂಪದಲ್ಲಿ ದಾನಿಗಳಿಂದ ಅಥವಾ ಬೇರೆ ಸರ್ಕಾರದ ಯಾವುದೋ ಮೂಲದಿಂದ ನಾನು ಆ ಸಾಲವನ್ನು ಮುಕ್ತ ಮಾಡುವಲ್ಲಿ ನಿಮ್ಮೊಟ್ಟಿಗಿದ್ದೇನೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಆ ಭರವಸೆ ನಮಗೆ ಇರುವುದರಿಂದ ತಕ್ಕ ಮಟ್ಟಿಗೆ ನಿರಾಳ ಆಗಿದ್ದೇವೆ ನಾವು, ಅಂದರೆ ಮಾಸ್ಟ್ರು ಕೂಡ. ನಾವು ದೇವಸ್ಥಾನಕ್ಕೆ ನನ್ನ ಲೆಕ್ಕಾಚಾರ ಪ್ರಕಾರ 52 ಗ್ರಾಮವನ್ನು ನಾವು ಲೆಕ್ಕಾಚಾರ ತಗೊಳ್ಳೋದಿಲ್ಲ. ನಾವು 8 ಗ್ರಾಮವನ್ನು ತಗೊಂಡ್ರೆ ಒಂದು ಕನಿಷ್ಠ ಪಕ್ಷ 2,500 ಮನೆ ಇದೆ. 2,500 ಮನೆಯಲ್ಲಿ ಈಗ ನಾವು 8 ಗ್ರಾಮದಲ್ಲಿ ಸಾಧಾರಣ ಸರಾಸರಿ ಒಂದು 100 ಮನೆ ಹತ್ತಿರ ಹೋಗಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ. ಒಂದು ಕೆಲವು ಗ್ರಾಮದಲ್ಲಿ ಉದಾಹರಣೆಗಾಗಿ ಕುಕ್ಕೇಡಿಯಲ್ಲಿ ನಾವು 100 ಮನೆ ಕವರ್ ಮಾಡಿದ್ದೇವೆ, ಕರಿಮನೆಯಲ್ಲಿ 150 ಮನೆ ಕವರ್ ಮಾಡಿದ್ದೇವೆ, ಮುಡುಕುಡಿಯಲ್ಲಿ 75, ಸರಾಸರಿ ಈಗ ಒಂದು 500 ಮನೆ ಕವರ್ ಮಾಡಿದ್ದೇವೆ. 500 ಕವರ್ ಮಾಡಿದ್ರಲ್ಲಿ ನಮಗೆ 9 ಲಕ್ಷ ರೂಪಾಯಿ 9.5 ಲಕ್ಷ ರೂಪಾಯಿ ಬಂದಿದೆ. ಕೆಲವರು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಆಶ್ವಾಸನೆ ಕೊಟ್ಟದ್ದು ಈಗ ಅವರಿಗೆ ಒಂದು ನಿರಾಶೆ ಆಗಲಿಕ್ಕೆ ಕಾರಣ ಅಂತ ಕೇಳಿದರೆ, ಅಕೌಂಟಿಗೆ ದುಡ್ಡು ಪಾಂಡ ತೆಪ್ಪರ ಬಿಡ್ಪಿಜರತ್ತಾ ಎಂಕಲ್ ದೇವರ ಒಂದು ಋಣ ಆವಡುತ್ತಾ ಐಕೊಂಜಿ ವ್ಯವಸ್ಥೆ ನಿಖಲ್ ಮಲ್ಪಲಿ ಅಂತ ಹೇಳುವಂಥ ಒಂದು ಮಾತು ಬಂದಿದೆ. ಕೆಲವರ ಹೆಚ್ಚಿನವರೆಲ್ಲ ಪಾಪದವರು ಸಮೇತ ನಾನೊಂದು 5,000 ರೂಪಾಯಿ ಕೊಡ್ತೇನೆ, ದೇವರು ಸಾಲದಲ್ಲಿದ್ದಾರೆ, ಮಾಲಿಂಗೇಶ್ವರದವರು ನಮ್ಮ ದೇವರು ಹೇಳುವಂಥ ಒಂದು ಮನೋಭಾವ ನಮ್ಮಲ್ಲಿ ಎಲ್ಲರ ಹತ್ರವೂ ಇದೆ. ಎಲ್ಲರೂ ಸಾಕಾರ, ಯಾಕೆಂದರೆ ಜೀರ್ಣೋದ್ಧಾರ ಸಮಿತಿಯವರ ಹತ್ರವೂ ಇದೆ, ವ್ಯವಸ್ಥಾಪನಾ ಸಮಿತಿಯವರ ಹತ್ರ ಇದೆ, ಬ್ರಹ್ಮಕಲಶೋತ್ಸವ ಸಮಿತಿಯವರ ಹತ್ರ ಇದೆ. ಆದರೆ ಇದು ಏನಾಗಿದೆ ಅಂತ ಕೇಳಿದರೆ ಸಾಲ ಆಗಿದೆ ಅಲ್ವಾ, ಅದು ಹೇಗೋ ತೀರ್ತದೆ ಅಂತ ಹೇಳುವಂಥ ಒಂದು ಮನೋಭಾವ ನನಗೆ ಅರ್ಥ ಆಗೋದಿಲ್ಲ. ಆದರೆ ಈಗ ನಮ್ಮ ಉಮೇಶ್ರಿಗೆ ಹೇಳಿದಾಗೆ, ಸುಂದರಜ್ಞರು ಹೇಳಿದಾಗೆ, ನಮ್ಮ ಶಾಸಕರು ಹರೀಶ್ ಪುಂಜರು ಆ ಸಾಲದ ಇದನ್ನು ಹೊರೆಯನ್ನು ನಿಭಾಯಿಸುವ, ನೀವು ಅಷ್ಟು ಗಡಿಬಿಡಿ ಆಗಬೇಡಿ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ನಾವು ಕೇಳೋದೇನೆಂದರೆ, ಎಲ್ಲ ಈ ಮೊತ್ತವನ್ನು ನಾವು MLA ಅವರ ಹತ್ರ ಹೋಗಿ ನೀವೇ ಎಲ್ಲವನ್ನು ಭರಿಸಬೇಕು ಅಂತ ಹೇಳಲಿಕ್ಕೆ ನಮಗೂ ಒಂದು ಮಾನ್ಯತೆ ಬೇಕಲ್ಲ. ಅವರಿಗೆ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟು ತುಂಬ ಇದೆ, ಅವರು ಅವರ ನಿಧಿಯಿಂದ ಕೊಡೋದ ಮತ್ತೊಂದು ಮಾಡೋದಿದ್ರ ಏನಾದರೂ ಮಾಡೋದಿದ್ರು ಸಮೇತ. ಆದರೆ ನಮ್ಮ ದೇವಸ್ಥಾನಕ್ಕೆ ಹೆಚ್ಚಿನ ಹಣವನ್ನು ಅವರು ಕೊಡ್ತಾರೆ ಅಂತ ಭರವಸೆ ಇದೆ. ನಾನು ಈಗ ಈ ಪ್ರೆಸ್ ಮೀಟಲ್ಲಿ ಪುನಃ ನಾನು ಹೇಳ್ತಾ ಇರೋದು ಅಂದರೆ, ಭಕ್ತಾದಿಗಳಿಗೆ ಇದೊಂದು ಗೊತ್ತಾಗಬೇಕು, ಕೊರತೆ ಇದೆ, ದೇವರು ಸಾಲದಲ್ಲಿದ್ದಾರೆ, ನಾವು ಏನಾದರೂ ಒಂದು ಕೊಡುವ ಅಂತ ಹೇಳುವಂಥ ಮನೋಭಾವ ಅವರಿಗೆ ಹುಟ್ಟಲಿ. ಸಾಲವನ್ನು ಆದಷ್ಟು ಬೇಗ ಒಂದು ನಿವೃತ್ತಿ ಮಾಡಲಿಕ್ಕೆ ಮಾಡಿದರೆ ನಮಗೂ ಒಳ್ಳೆಯದು, ದೇವರಿಗೂ ಒಂದು ಸಂತೋಷ ಆದೀತು ಅಂತೇಳಿ ನನಗೆ ಕಾಣ್ತದೆ. ಅಂದರೆ ನಾವೀಗ ಗುಡಿ ಕಟ್ಟಿದ್ದೇವೆ, ದೇವಸ್ಥಾನವನ್ನು ಕಟ್ಟಿದ್ದೇವೆ. ದೇವಸ್ಥಾನವನ್ನು ಕಟ್ಟಿದಾಗ ಈಗ ಸಾಲದಲ್ಲಿದ್ದಾರೆ. ಯಾರು ಸಾಲದಿದ್ದಾರೆ? ದೇವರನ್ನು ಋಣಮುಕ್ತನನ್ನಾಗಿ ಮಾಡು ಅಂತೇಳಿ ಆಗುದಿಲ್ಲ. ಆದರೆ ಈಗ 91 ಲಕ್ಷ ಉಂಟಲ್ಲ ಈಗ ಅಲ್ಲ, ಒಂದು ಹೆಸರು ಬರಬಾರ್ದಲ್ಲ ದೇವರಿಗೆ ಹೌದು. ಹೌದು
ಈಗ ನಾವು ಅವರಿಗೆ ಕೊಟ್ಟ ಭರವಸೆ ಏನು ಅಂತ ಕೇಳಿದರೆ, ಶಿಲ್ಪಿಗಳಿಗೆ ಒಬ್ಬರಿಗೆ 23 ಲಕ್ಷದಿಂದ ಮೇಲೆ ಕೊಡಲಿಕ್ಕೆ ಉಂಟು, ತಾಮ್ರದವರಿಗೆ ಸ್ವಲ್ಪ ಕೊಡಲಿಕ್ಕೆ ಬಾಕಿ ಉಂಟು, ಮತ್ತು ಉಳಿದದ್ದು ವೈಯಕ್ತಿಕ ಇದೆ. ಅವರಿಗೆ ಈಗ ಆದಷ್ಟು ಬೇಗ ನಿಮಗೆ ನಾವು ಕೊಡ್ತೇವೆ, ಶಾಸಕರು ಭರವಸೆ ಕೊಟ್ಟಿದ್ದಾರೆ, ನಿಮಗೆ ಗ್ಯಾರಂಟಿ ಕೊಡ್ತೇವೆ, ನೀವೇ ಮಾತ್ರ ಹಣದಲ್ಲಿ ಒಂದು ಪೈಸೆ ಕಟ್ ಮಾಡೋದಿಲ್ಲ. ಈಗಂದರೆ ಕೊನೆಗೆ ಹಣ ಕೊಡುವಾಗ ಇರ್ತದಲ್ಲ, 20 ಲಕ್ಷ ಇದ್ದರೆ ಈಗ ಒಂದು 25 5 ಬಿಡ್ತೇವೆ ಅಂತ ಆ ರೀತಿ ಹೇಳೋದಿಲ್ಲ. ನಿಮಗೆ 23ಕ್ಕೆ 20 ಎಷ್ಟು ಉಂಟು ಅದನ್ನು ನಾವು ಕೊಡ್ತೇವೆ ಅಂತೇಳಿ ಒಂದು ಭರವಸೆ ಕೊಟ್ಟು ಅವರನ್ನು ಏನೋ ದೇವರೇ ಅವರಿಗೆ ತಾಳ್ಮೆ ಕೊಟ್ಟಿದ್ದಾರೆ ಅಂತ ಹೇಳೋದು ನಾನಷ್ಟೇ. ನಾವು ಶಾಸಕರ ಹತ್ರ ಅದರ ಬಗ್ಗೆ ನಾವು ಮಾಡಿದ್ದೇವೆ. ಅವರ ಶಾಸಕರ ಅದು ಏನು ಅಂತೇಳಿ ನಮಗೂ ಸರಿಯಾಗಿ ಚುನಾವಣೆ ಇದು ಮುಗಿದ ನಂತರ ಗಮನ ಹರಿಸ್ತೇನೆ ಅಂತ ಅವರು ಹೇಳಿದರು. $1,05,00,000 ನಮಗೆ ಲಾಸ್ಟಿಗೆ ನಿವೃತ್ತಿ ಕೇಂದ್ರದಿಂದ ಇನ್ನು 2 ಲಕ್ಷ ಹಣ ಬರಲಿಕ್ಕೆ ಬಾಕಿ ಇದೆ. 2 ಲಕ್ಷ ಚಿಲ್ಲರೆ ಬಾಕಿ ಇದೆ, ಎಲ್ಲ ಹಣ ಬಂದಿದೆ. ಅದು ಕೊನೆಯ ಹಣಕ್ಕೆ ಶಾಸಕರು ತುಂಬ ಪ್ರಯತ್ನ ಪಟ್ಟಿದ್ದಾರೆ, ತುಂಬ ಪ್ರಯತ್ನ. ನೀವು ಕೇಳಿದ ಪ್ರಶ್ನೆ ಸರಿ. ಮಾಜಿ ಶಾಸಕರು 50 ಲಕ್ಷದ ಮುಂಚೆಗೆ ಅದು 1,05,00,000ದಲ್ಲಿಯೇ ಆ್ಯಡ್ ಆಗಿರ್ತದೆ. ಆ 1,05,00,000ವನ್ನು ಫಸ್ಟಿಗೆ 50 ಲಕ್ಷ, ಅನಂತರ 55 ಲಕ್ಷ ನಮಗೆ ಬಂದದ್ದು. ಆದರೆ ಬಂದದ್ದು ಆಮೇಲೆ ಶಾಸಕರು ಮತ್ತು ನಮ್ಮ ಶಾಸಕರು ಮತ್ತು ತಿಮ್ಮಣ್ಣ ಅರಸರು ಎಲ್ಲ ಒಟ್ಟಿಗೆ ಅಲ್ಲಿ ಹೋಗಿ ಇದು ಮಾಡಿದ್ದಾರೆ. ಅವರ ಸಹಕಾರವೂ ಇದೆ, ನಾನಿಲ್ಲ ಅಂತೇಳಿ ಹೇಳುವುದಿಲ್ಲ. ಅವರ ಮಾಜಿ ಶಾಸಕರು ಸಹ ಇದೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.